ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಸಿಪಿಐ ಅಧೀನದಲ್ಲಿರುವ ಬಿಕೆಎಂಯು ವತಿಯಿಂದ ಕೇರಳದ 140 ವಿಧಾನಸಭಾ ವ್ಯಾಪ್ತಿಯ ಕೇಂದ್ರ ಸರ್ಕಾರಿ ಕಚೇರಿ ಮುಂದೆ ರಾಷ್ಟ್ರೀಯ ಪ್ರತಿಭಟನೆ ನಡೆದಿದ್ದು, ಇದರ ಭಾಗವಾಗಿ ಬಿಕೆಎಂಯು ಮಂಜೇಶ್ವರ ಮಂಡಲ ಸಮಿತಿ ವತಿಯಿಂದ ಹೊಸಂಗಡಿ ಅಂಚೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಯಿತು. ಕೃಷಿ ಕಾರ್ಮಿಕರಿಗಾಗಿ ಸಮಗ್ರ ರಾಷ್ಟ್ರೀಯ ಕಾನೂನು ಜಾರಿಗೆ ತರಬೇಕು. ಭೂರಹಿತರಿಗೆ ಭೂ ಮಂಜೂರು ಮಾಡಿ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು 6,000 ರೂಪಾಯಿಗೆ ಹೆಚ್ಚಿಸಿ ಜಾತಿ ಗಣತಿ ಜಾರಿಗೊಳಿಸಿ ಖಾಸಗಿ ವಲಯದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಮೀಸಲಾತಿ ಜಾರಿಗೆ ತರಬೇಕು. ಉದ್ಯೋಗ ಖಾತರಿ ಯೋಜನೆಯನ್ನು ನಾಶಗೊಳಿಸುವ ಕೇಂದ್ರ ಸರ್ಕಾರದ ಪ್ರಯತ್ನಗಳನ್ನು ಕೊನೆಗೊಳಿಸಿ ಕೆಲಸದ ದಿನಗಳು ಹಾಗೂ ವೇತನವನ್ನು ಹೆಚ್ಚಿಸಿ ಮೊದಲಾದ ಬೇಡಿಕೆಗಳನ್ನು ಮುಂದಿರಿಸಿಕೊಂಡು ಸಿಪಿಐಯ ಅಧೀನದಲ್ಲಿರುವ ಬಿಕೆಎಂಯು ವತಿಯಿಂದ ಕೇರಳದ 140 ವಿಧಾನಸಭಾ ವ್ಯಾಪ್ತಿಯ ಕೇಂದ್ರ ಸರ್ಕಾರಿ ಕಚೇರಿಯ ಮುಂದೆ ರಾಷ್ಟ್ರೀಯ ಪ್ರತಿಭಟನೆಯು ನಡೆಯಿತು. ദശാബ്ദങ്ങളായി ഈ ആവശ്യം ഉന്നയിച്ചുകൊണ്ട് വിവിധ തരത്തിലുള്ള പ്രക്ഷോഭങ്ങളും സമരങ്ങളും സംഘടിപ്പിച്ചു വരുന്നുണ്ട്. മറ്റു സംസ്ഥാനങ്ങളിൽ അവർ മുൻകിട്ടുന്ന ആരോഗ്യ സംരക്ഷണം പോലും മറ്റു സംസ്ഥാനങ്ങളിൽ കിട്ടാത്ത സാഹചര്യമാണുള്ളത്. രാവിലെ മുതൽ പ്രഭാതം മുതൽ പ്രദോഷം വരെ പണിയെടുത്ത് അവർക്ക് കിട്ടുന്ന കൂലി വളരെ 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 ചുരുക്കമാണ്. ಅವರಿಗೆ ಆರೋಗ್ಯ ಸಂರಕ್ಷಣೆಗಳ ಸಹಾಯ കിട്ടുന്നിಲ್ಲ. ಬಿಕೆಎಂಯು ಜಿಲ್ಲಾ ಕಾರ್ಯದರ್ಶಿ ಎಂ ಕುಮಾರನ್ ಧರಣಿ ಉದ್ಘಾಟಿಸಿದರು. ಸಂಘಟನೆಯ ಮಂಡಲ ಸಮಿತಿ ಸದಸ್ಯರಾದ ಪೂವಪ್ಪ ಕಲ್ಲೂರ ಅಧ್ಯಕ್ಷತೆ ವಹಿಸಿದರು. ಸಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಜಯರಾಮ ಬಲ್ಲಂಗುಡೇಲ್, ಸಿಪಿಐ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ರಾಮಕೃಷ್ಣ ಕಡಂಬಾರ್, ಎಐವೈಎಫ್ ಜಿಲ್ಲಾ ಅಧ್ಯಕ್ಷ ಅಜಿತ್ ಎಂಸಿ ಲಾಲ್ಬಾಗ್, ನೇತಾರರಾದ ಚಿತ್ರಾವತಿ ಅಂಜರೆ, ಮುಸ್ತಫಾ ಕಡಂಬಾರ್ ಮೊದಲಾದವರು ಮಾತನಾಡಿದರು. ಚನಿಯಪ್ಪ ಬೆಜ್ಜ, ರಾಮಚಂದ್ರ ಬಡಾಜೆ, ಶ್ರೀಧರ ಮಾಡ, ಬಾಬು ಕೋಡಿಬೈಲ್, ಶರತ್ ಬೆಜ್ಜ, ಗುರುವ ಕೋಡಿಬೈಲ್, ಶನೀಶ್ ಮೊದಲಾದವರು ನೇತೃತ್ವ ನೀಡಿದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.